ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ವೀರ ಸಾವರ್ಕರ್ ಘೋಷಣೆ ಕೂಗಿದ ವಿವಾದವು ಘಟನೆಯನ್ನ ದಕ್ಷಿಣ ಜಿಲ್ಲಾ ಬಿಜೆಪಿ ಖಂಡಿಸಿದೆ. ಪುತ್ತೂರಿನಲ್ಲಿ ನಡೆದ ತಿರಂಗ ಯಾತ್ರೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸುದರ್ಶನ್ ಅವರು ಶಾಲೆಯಲ್ಲಿ ನಡೆದ ಕೃತ್ಯವನ್ನ ಖಂಡಿಸಿದ್ದಾರೆ. ಶಾಲಾ ವಿದ್ಯಾರ್ಥಿಗಳು ವೀರ ಸಾವರ್ಕರ್ಗೆ ಜೈಕಾರ ಹಾಕಿದ್ದನ್ನ ಮತಾಂಧ ವ್ಯಕ್ತಿಯೊಬ್ಬ ಖಂಡಿಸಿದ್ದಾನೆ. ವೀರ ಸಾವರ್ಕರ್ಗೆ ಘೋಷಣೆ ಹಾಕಿದ ವಿದ್ಯಾರ್ಥಿಗಳನ್ನ ನಾವು ಬೆಂಬಲಿಸುತ್ತೇವೆ. ಸಾವರ್ಕರ್ ಹೆಸರಿನ ಮುಂದೆ ಸ್ವಾತಂತ್ರ್ಯ ವೀರ ಎನ್ನುವ ಪದನಾಮವಿದೆ. ಸ್ವಾತಂತ್ರ್ಯಕ್ಕಾಗಿ ಎರಡೆರಡು ಬಾರಿ ಕಾಲಾಪಾಣಿಯಂತಹ ಕಾರಾಗೃಹದಲ್ಲಿ ಶಿಕ್ಷೆ ಅನುಭವಿಸಿದ ಹೋರಾಟಗಾರ ಸಾವರ್ಕರ್. ಅಂತಹ ಸೇನಾನಿಯನ್ನ ಅವಮಾನಗೊಳಿಸುವ ಕಾರ್ಯ ನಡೆದಿದೆ. ಕಾಂಗ್ರೆಸ್ ಸರ್ಕಾರ ವೀರ ಸಾವರ್ಕರ್ ಅವರನ್ನ ನಿರಂತರವಾಗಿ ಅವಮಾನಿಸುವ ಕೆಲಸ ಮಾಡಿದೆ ಎಂದು ದೂರಿದ್ದಾರೆ. ದಕ್ಷಿಣ ಜಿಲ್ಲೆಯ ಬಂಟ್ವಾಳದ ಮಂಚಿ ಸರ್ಕಾರಿ ಶಾಲೆಯಲ್ಲಿ ಸ್ವಾತಂತ್ರ್ಯೋತ್ಸವದ ದಿನ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಜೈಕಾರ ಹಾಕಿದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ವೀರ ಸಾವರ್ಕರ್ ಅವರಿಗೂ ಜೈಕಾರ ಕೂಗಿದ್ರು. ಆದರೆ ಇದನ್ನ ಖಂಡಿಸಿದ ವ್ಯಕ್ತಿಯೊಬ್ಬರು ಶಿಕ್ಷಕಿ ಕ್ಷಮೆಯಾಚನೆ ಮಾಡಬೇಕೆಂದು ಪಟ್ಟು ಹಿಡಿದು ಅವರಿಂದ ಕ್ಷಮೆಯಾಚನೆಯನ್ನು ಕೂಡ ಮಾಡಿಸಿದ್ರು. ಈ ಕ್ಷಮೆಯಾಚನೆ ವಿಡಿಯೋ ಮಾಡಿ ವೈರಲ್ ಮಾಡಿದ್ರು. ಇದನ್ನ ಖಂಡಿಸಿ ಶಿಕ್ಷಕಿ ಪೊಲೀಸ್ ಠಾಣೆಗೆ ದೂರು ಕೂಡ ನೀಡಿದ್ದರು. तुरंतले ಬೇಗ 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 ಬನ್ನಿ. ವ್ಯಕ್ತಿಗಳು ಇವತ್ತು ಅದನ್ನ ಖಂಡಿಸಿದ್ದಾರೆ ಎನ್ನುವ ಮಾತು ಇವತ್ತು ಕೇಳಿ ಬಂದಿದೆ. ಆ ಪ್ರಕರಣವನ್ನ ಖಂಡಿಸ್ತಾ ಇದ್ದೇನೆ. ಸ್ವಾತಂತ್ರ್ಯ ವೀರ ಸಾವರ್ಕರ್ಗೆ ಜಯಘೋಷ ಹಾಕಿದಂತಹ ಆ ವಿದ್ಯಾರ್ಥಿಗಳನ್ನ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾರು ಸ್ವಾತಂತ್ರ್ಯ ವೀರ ಸಾವರ್ಕರ್ ಇಡೀ ತನ್ನ ಜೀವನವನ್ನ ಈ ದೇಶಕ್ಕೋಸ್ಕರ ಸಮರ್ಪಣೆ ಮಾಡಿದಂತಹ ಒಬ್ಬ ವೀರ. ಅವರ ಹೆಸರಿನಲ್ಲೇ ಸ್ವಾತಂತ್ರ್ಯ ವೀರ ಅಂತ ಇದೆ. ಈ ದೇಶದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತಹ ಯಾವುದೇ ಹೋರಾಟಗಾರನ ಹೆಸರಿನ ಮುಂದೆ ಸ್ವಾತಂತ್ರ್ಯ ವೀರ ಅಂತ ಬಿರುದು ಇಲ್ಲ. ಸ್ವಾತಂತ್ರ್ಯ ವೀರ ಅಂತ ಬಿರುದಿರುವಂತಹ ಏಕೈಕ ವ್ಯಕ್ತಿ ಅದು ಸಾವರ್ಕರ್ ಅಂತ ಆ ಮತ ಅಂತ ವ್ಯಕ್ತಿ ಅವರು ತಿಳ್ಕೊಳ್ಬೇಕಾಗತ್ತೆ. ತನ್ನ ಇಡೀ ಜೀವನವನ್ನ ಸ್ವಾತಂತ್ರ್ಯಕ್ಕೋಸ್ಕರ ಸಮರ್ಪಣೆ ಮಾಡಿದಂತಹ ವ್ಯಕ್ತಿ. ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ 2 ಬಾರಿ ಕರಿನೀರಿನ ಶಿಕ್ಷೆಯನ್ನ ಅನುಭವಿಸಿದಂತ ಏಕೈಕ ಹೋರಾಟಗಾರ ಸ್ವಾತಂತ್ರ್ಯ ವೀರ ಸಾವರ್ಕರ್. ಆ ಸತ್ಯವನ್ನ ಇವತ್ತು ಕಾಂಗ್ರೆಸ್ ಬರ್ತಿದೆ. ಕಾಂಗ್ರೆಸ್ ಇವತ್ತು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅವಮಾನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಯಾವಾಗ ಈ ದೇಶದ ಚುಕ್ಕಾಣಿಯನ್ನ ಹಿಡಿದ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೇವಲ ರಾಜಕಾರಣ ಮಾಡಿಲ್ಲ, ಕೇವಲ ಈ ದೇಶದ ಅಭಿವೃದ್ಧಿಯನ್ನ ಮಾಡಿಲ್ಲ, ಸ್ವಾತಂತ್ರ್ಯ ವೀರರಿಗೆ ಗೌರವವನ್ನ ಕೊಟ್ಟಿದ್ದಾರೆ. ಅಂಬೇಡ್ಕರ್ನಂತಹ ಒಬ್ಬ ಶ್ರೇಷ್ಠ ರಾಜಕಾರಣಿಗೆ ಅಥವಾ ನಾಯಕನಿಗೆ ಈ ದೇಶದಲ್ಲಿ ನಿಜವಾದಂತಹ ಗೌರವ ಸಿಗಬೇಕಾದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಬರಬೇಕಾಯಿತು. ಅಂಬೇಡ್ಕರ್ನ ಫೋಟೋವನ್ನ ಇಟ್ಕೊಂಡು ರಾಜಕಾರಣ ಮಾಡಿದಂತ ಕಾಂಗ್ರೆಸ್ ಅಂಬೇಡ್ಕರ್ನ ಸಿದ್ಧಾಂತವನ್ನ ಮರೆತಿದೆ. ಆದ್ರೆ ನರೇಂದ್ರ ಮೋದಿ ಅವರು ಅವರ 5 ಪ್ರಮುಖ ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಪಂಚತೀರ್ಥ ಅಂತ ಅದಕ್ಕೆ ಹೆಸರನ್ನ ಇಡುವುದರ ಮುಖಾಂತರ ಸಾವಿರಾರು ಕೋಟಿ ರೂಪಾಯಿಯನ್ನ ಅದಕ್ಕೆ ವಿನಿಯೋಗ ಮಾಡಿ ಪಂಚತೀರ್ಥವನ್ನು ಅಭಿವೃದ್ಧಿ ಮಾಡುವುದರ ಮುಖಾಂತರ ಈ ದೇಶಕ್ಕೆ ಅಂಬೇಡ್ಕರ್ ಕೊಟ್ಟಿರುವಂತಹ ಏನು ಸಾಧನೆ ಇದೆ, ಈ ಕೊಡುಗೆ ಏನಿದೆ, ಆ ಕೊಡುಗೆಗೆ ಗೌರವವನ್ನು ಕೊಡುವಂತಹ ಕೆಲಸವನ್ನ ಪ್ರಧಾನಮಂತ್ರಿ ಅವರು ಮಾಡಿದ್ದಾರೆ. ಅದೇ ರೀತಿ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತಹ ಹೋರಾಟಗಾರರನ್ನ ಮರೆಯುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಿದ್ರೆ ಅದನ್ನು ನೆನಪು ಮಾಡುವಂತಹ ಕೆಲಸವನ್ನ ಇವತ್ತು ಬಿಜೆಪಿ ಸರ್ಕಾರ ಮಾಡಿದೆ. ಇವತ್ತು ಈ ರೀತಿಯ ಕಾರ್ಯಕ್ರಮಗಳ ಮುಖಾಂತರ ರಾಷ್ಟ್ರಭಕ್ತಿಯನ್ನ ಉದ್ದೀಪನ ಮಾಡೋದ್ರ ಮುಖಾಂತರ ಇವತ್ತು ಹೊಸ ಪೀಳಿಗೆಗೆ ಭಾರತದ ಇತಿಹಾಸ ಗೊತ್ತಾಗಬೇಕಾಗಿದೆ. ಈ ದೇಶದ ಜನತೆ ಭಾರತವನ್ನು ಅಧ್ಯಯನ ಮಾಡಿದ ಪರಿಣಾಮದಿಂದ ಭಾರತವಾಗಿ ಗುರುತಿಸುವಲ್ಲಿ ವಿಫಲರಾದ ಪರಿಣಾಮದಿಂದ ಇವತ್ತು ದೇಶದಲ್ಲಿ ಅನೇಕ ಸಮಸ್ಯೆಗಳಿಗೆ ಉದ್ಭವವಾಗಿದೆ. ಅದಕ್ಕೋಸ್ಕರ ರಾಷ್ಟ್ರೀಯ ಶಿಕ್ಷಣ ನೀತಿಯ ಮುಖಾಂತರ ಈ ದೇಶದ ನಿಜವಾದಂತಹ ಇತಿಹಾಸ
ಈ ದೇಶದ ಜನರಿಗೆ ಗೊತ್ತಾಗಬೇಕು ಎನ್ನುವ ದೃಷ್ಟಿಯಲ್ಲಿ ಕಾನೂನನ್ನ ತಂದ್ರೆ ಅದನ್ನ ಇವತ್ತು ತಿಲಾಂಜಲಿ ಕೊಡುವಂತ ಕೆಲಸವನ್ನು ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅಗ್ನಿವೀರ್ ಎನ್ನುವಂತ ಯೋಜನೆಯ ಮುಖಾಂತರ ಈ ದೇಶದ ಯುವಕರು ಸೇನೆಗೆ ಬರಬೇಕು, ಅವರ ದೇಶಕ್ಕೋಸ್ಕರ ಕೆಲಸ ಮಾಡಲಿಕ್ಕೋಸ್ಕರ ಅವರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಎನ್ನುವ ದೃಷ್ಟಿಯಿಂದ ಅಗ್ನಿವೀರ್ ಎನ್ನುವಂತ ವಿಶೇಷವಾದಂತಹ ಯೋಜನೆಯನ್ನು ತರುವುದರ ಮುಖಾಂತರ ಈ ದೇಶದ ಜನ ಯುವಕರು ರಾಷ್ಟ್ರೀಯ ವಿಚಾರಧಾರೆಯ ಜೊತೆಗೆ ಸೇರ್ಕೊಳ್ಬೇಕು ಎನ್ನುವ ಸಂಕಲ್ಪವನ್ನು ತೊಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದಾರೆ.